welcome back to my channel Karthis Vlogs. ನಾನು ನಿಮ್ಮ ಪ್ರೀತಿಯ ಕಾರ್ತಿ. Hope all of you are fine. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. And if you are a newcomer, this is Karthi from Mangalore. ನಾನು ಮಾಡ್ತೀನಿ ಕನ್ನಡ ವ್ಲಾಗ್ಸ್. ಓಕೆ, ಇವತ್ತು ಫ್ರೈಡೆ ಆಯ್ತಾ, ಟೈಮ್ ಆಗಿದೆ ಸಂಜೆ 5 o'clock ಆಗಿದೆ. ನಂದು ಬೆಳಿಗ್ಗೆದು ಮಧ್ಯಾಹ್ನ ಸಂಜೆದು ಎಲ್ಲ ಕೆಲಸ ಆಗ್ಬಿಟ್ಟಿದೆ. ಸ್ನಾನ ಮಾಡಿ ಇವಾಗ ತಾನೇ ಫ್ರೆಶ್ ಆಗಿ ನಿಮ್ಮ ಮುಂದೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಕೂತಿದ್ದೀನಿ. ಆ್ಯಂಡ್ ವಿತ್ ದಿಸ್ ವಿಡಿಯೋ ನಿಮಗೆ ಗಂಟೆ ಸೌಂಡ್ ಕೇಳಿಸ್ತಿರ್ಬೋದು. ಯಾಕೆ ಅಂತಂದರೆ ಇವಾಗ ಪೂಜೆ ನಡೀತಾ ಇದೆ, ಇಲ್ಲಿ ದೈವಸ್ಥಾನ ಇದೆ. ಸೊ ಹಾಗಾಗಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಪೂಜೆ ನಡೀತೆ. ಸೊ ನಿಮಗೆ ಲೈಟಾಗಿ ಟನ್ 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 ಅಂತ ಗಂಟೆ ಸೌಂಡ್ ಕೇಳಿಸ್ತಿರ್ಬೋದು. ಅಲ್ಲಿ ಪೂಜೆ ಆಗ್ತಾ ಇದೆ. ನಾನು ಒಂದು ತನಿಷ್ ಮಲ್ಕೊಂಡಿದ್ದಾನೆ ಸ್ಕೂಲಿಂದ. ಇವಾಗ ತಾನೇ ಬಂದು ಮಲ್ಗಲ್ಲ ಅಂತ ಹಠ ಮಾಡ್ದ. ನನಗೊಂದು ಸ್ವಲ್ಪ ಫ್ರೀ ಟೈಮ್ ಬೇಕಮ್ಮ, ಬೆಳಿಗ್ಗೆ ಎಲ್ಲ ಸ್ಕೂಲ್ಗೆ ಹೋಗಿದೆ, ಇವಾಗ ನೀನು ನನ್ನ ಊಟ ಮಾಡಿಸಿ ಮಲಗಿಸ್ತಾ ಇದೆಯಾ ಅಂತ ಹೇಳ್ದ. ಬಟ್ ಆದರೂ ನಿದ್ದೆ ಕಮ್ಮಿ ಆಗುತ್ತಲ್ಲ, ಬೆಳಿಗ್ಗೆ ಬೇಗ ಹೇಳ್ತಾನಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ನಿದ್ದೆ ಮಾಡಲಿ ಅಂತ ಮಲಗಿಸಿದ್ದೀನಿ. ಅಲ್ಲಿದ್ದಾನೆ, ಟಿವಿ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದಲ್ಲಿ. ಆ ಕಡೆ ಇಲ್ಲಿದೆ ಆ್ಯಕ್ಚುಲಿ. ಅವ್ನಿಗೇನು ನಾನು ಸೌಂಡ್ ಮಾಡಬೇಕಾದ್ರೆ ಎಚ್ಚರಿಕೆಯಾಗಿ ಇವಾಗ ಆ ಕಡೆ ಹೋಗಿ ಶಿಫ್ಟ್ ಆಗಿದ್ದಾನೆ ಹೇಳ್ಬೋದು. ಇವಾಗ ನಾನು ಮಾತಾಡ್ತಿದ್ದೀನಲ್ಲ ಅದಕ್ಕೋಸ್ಕರ. ಓಕೆ, ಇವತ್ತು ಫ್ರೈಡೇ, ಆ್ಯಕ್ಚುಲಿ ನಾಟ್ ಅ ಗುಡ್ ಡೇ. ಇವತ್ತೊಂದು ಬ್ಯಾಡ್ ನ್ಯೂಸ್ ಕೇಳಿದ್ವಿ ಅಲ್ವಾ ಎಲ್ಲರೂ. ಪುನೀತ್ ರಾಜ್ಕುಮಾರ್ ಅವರು ಎಕ್ಸ್ಪೈರ್ ಆಗಿದ್ದಾರೆ ಅಂತ. ನನಗೆ ಈ ನ್ಯೂಸ್ನಲ್ಲಿ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆನೇ ನನ್ನ ತಮ್ಮ ಫೋನ್ ಮಾಡಿ ಹೇಳಿದ್ದ 1 o'clockಗೆ, ಶಾರ್ಪ್ 1ಗೆ, ಏನು 5 minutes ಇತ್ತು ಅನಿಸುತ್ತೆ. ಅವಾಗ ಹೇಳ್ದ ಅವರು ಎಕ್ಸ್ಪೈರ್ ಆಗಿದ್ದಾರೆ ಕಣೆ, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡಿಕ್ಲೇರ್ ಮಾಡ್ಬೋದು ಅಂತ. ಹೇಗೆ ಅವ್ರು ಹೇಳಿದ್ರು ಅದೆಲ್ಲ ನಂಗೆ ಹೇಳೋಕ್ಕಾಗಲ್ಲ. ಬಟ್ ಹೇಳ್ದ ಅವನು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಒಂದು ಬಿಗ್ ಲಾಸ್ ಆಗಿಬಿಟ್ಟಿದೆ ಎಲ್ಲರಿಗೂ. ನಾನು ಎಷ್ಟೊಂದು ಸಲ ಅನ್ಕೋತೀನಿ, ಆ ದೇವರು ಎಲ್ರಿಗೂ ಒಂದೊಂದು ಚಾನ್ಸ್ ಕೊಟ್ಟಿರಬೇಕು. ಅಂದರೆ ನೀವು ಒಂದು ಒಳ್ಳೆ ಪ್ರೇಯರ್ ಮಾಡಿದ ತಕ್ಷಣ, ಒಳ್ಳೆ ರೀತಿನಲ್ಲಿ ಬೇಡ್ಕೊಂಡಿದ ತಕ್ಷಣ ಆ ಜೀವ ಮತ್ತೆ ವಾಪಸ್ ಬರೋ ಥರ ಏನಾದರೂ ಒಂದು ಚಾನ್ಸ್ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಆವಾಗ ಒಂದು ಚಾನ್ಸ್ ಲೈಫ್ನಲ್ಲಿ, ಎಲ್ರಿಗೂ ಒಂದೊಂದು ಚಾನ್ಸ್. ನಾವು ತುಂಬ ಪ್ಯೂರ್ ಹಾರ್ಟಿಂದ ಬೇಡ್ಕೊಂಡಿದ ತಕ್ಷಣ ಅವ್ರು ವಾಪಸ್ ಬರೋ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಆ ಥರ ಇದ್ದಿದ್ರೆ ಇವತ್ತು ಅವರು ನಮಗೆ ವಾಪಸ್ ಸಿಕ್ಕಿರೋರು. ಇನ್ನೊಂದು ವಿಷಯ ಏನು ಅಂತಂದರೆ, ಎಷ್ಟು ದುಡ್ಡಿದ್ರೂ, ಎಷ್ಟು ಜನಗಳಿದ್ರೂ, ನಾವು ಎಷ್ಟೇ ಖರ್ಚು ಮಾಡಿದ್ರು, ಎಷ್ಟೇ ಜನಗಳು ಎಷ್ಟೇ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಎಷ್ಟೇ ಬೇಡ್ಕೊಂಡ್ರು ಹೋದ ಜೀವ ಮತ್ತೆ ವಾಪಸ್ ಬರೋದೇ ಇಲ್ಲ. ಏನು ಮಾಡಿದ್ರು ಬರೋದಿಲ್ಲ. ಯಾಕಂದರೆ ನಾನು ನಮ್ಮಮ್ಮ ಸತ್ತಾಗ ಎಷ್ಟು ಮನ್ಸು ಒಳಗಡೆಯಿಂದ ಬೇಡ್ಕೋತಿದ್ದೆ ಅಂದರೆ, ಒಂದು ಚಾನ್ಸ್ ದೇವ್ರಿ, ಅವ್ರು ಒಂದು ಸಲ ಕಂಡುಬಿಡ್ಲಿ, ಒಂದು ಸಲ ಒಂದು ಹಾಕ್ಬಿಟ್ಟು ಇಲ್ಲ ನಾನು ಸರಿಯಾಗಿದ್ದೀನಿ ಅಂತ ಹೇಳಿ ಅಂತ ಒಳಗಡೆಯಿಂದ ಕೊರ್ಗಿ 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 ಬೇಡ್ಕೊಂಡ್ರು. ಅಲ್ಲ ಹೇಳೋದು ನಾನು, ಆ ಥರ ಆಗಲ್ಲ ಅಂತ ಗೊತ್ತಿದ್ರೂ ಏನೋ ಒಂದು ನಂಬಿಕೆ ಆಗ್ಬೋದೇನೋ ಆ ಥರ ಅಂತ. ಲಾಸ್ಟ್ ಮೂಮೆಂಟ್ ತನಕ, ಬಾಡಿ ಬರ್ನ್ ಮಾಡೋ ತನಕ ನಾನು ಎಷ್ಟು ಬೇಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ನಾನು ಅಂದ್ಕೊಳ್ಳೋದು, ಒಂದು ಚಾನ್ಸ್ ಕೊಡಬಾರ್ದ ದೇವರು, ಒಂದು ಇಷ್ಟು ಬೇಡ್ಕೊಳ್ಳುವಾಗ ಒಂದು ಚಾನ್ಸ್ ಕೊಡಬಾರ್ದ ಅಂತ. ಸೊ ಅವ್ರು ಹೋದರು. ನಾನು ಒಂದು ಜಸ್ಟ್ 2 days ಹಿಂದೆ ತಾನೇ ಅವ್ರನ್ನ ಇಂಟರ್ವ್ಯೂ ನೋಡಿದ್ದೆ ಯೂಟ್ಯೂಬ್ನಲ್ಲಿ. ಕಂಟಿನ್ಯೂಸ್ ಆಗಿ ನೋಡಿದ್ದೆ ಆ್ಯಕ್ಚುಲಿ. ಆಮೇಲೆ ಒಬ್ಬರು ಫುಡ್ ಬ್ಲಾಗರ್ ಇದ್ದಾರೆ, ಇಂಗ್ಲೀಷ್ ಚಾನಲ್ ಅವ್ರದ್ದು, ಇಂಗ್ಲೀಷ್ ಯೂಟ್ಯೂಬ್ ಚಾನಲ್. ಅವ್ರ ಹೆಸರು ನನಗೆ ಇವಾಗ ಬಾಯಿಗೆ ಬರ್ತಾಯಿಲ್ಲ. ಅವ್ರ ಜೊತೆ ಹೋಗಿ ಒಂದು ರೆಸ್ಟೋರೆಂಟಲ್ಲಿ ಊಟ ಎಲ್ಲ ಮಾಡಿ ಒಂದು ಒಳ್ಳೆ ಕಾನ್ವರ್ಸೇಷನ್ ಇತ್ತು. ಆ ವಿಡಿಯೋ ಕೂಡ ನೋಡಿದ್ದೆ. ಬಟ್ 2 days ಆದಮೇಲೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಅವ್ರು ಇಲ್ಲ ಅಂತ. ಬೆಳಿಗ್ಗೆ ಕೂಡ ಗೊತ್ತಿರಲಿಲ್ಲ ಅವ್ರು ಸಾಯ್ತಾರೆ ಅಂತ. ಯಾವುದೇ ಇಮ್ಯಾಜಿನೇಷನ್ ಇಲ್ಲ. ನೋಡಿ ಎಷ್ಟು ಬ್ಯಾಡ್ ನ್ಯೂಸ್ ಎಲ್ರಿಗೂ, ತುಂಬ ಬ್ಯಾಡ್ ನ್ಯೂಸ್. ಬಜರಂಗಿ 2 ರಿಲೀಸ್ ಇವತ್ತು. ಸಚ್ ಎ ಬ್ಯಾಡ್ ನ್ಯೂಸ್. ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಮಾತಾಡ್ತಿದ್ರೆ. ನಾನು ತನಿಷ್ನ ಮಲಗಿಸ್ತಿರ್ಬೇಕಾದ್ರೆ ಒಂದು 5 ನಿಮಿಷ ನನಗೆ ಅಲ್ಲೇ ನಿದ್ದೆ ಬಂತು. 5 ನಿಮಿಷ ಆದಮೇಲೆ ಮತ್ತೆ ಎಚ್ಚರಿಕೆ ಆಯಿತು. ಹೇಗೆ ಎಚ್ಚರಿಕೆ ಆಯಿತು ಅಂದರೆ, ನನಗೆ ಅವ್ರ ಮುಖ ನೆನಪಾಯಿತು. ಮತ್ತು ನಾನು 2 minutes ಯೋಚನೆ ಮಾಡಿದೆ, ಏನಿದು ಸತ್ತೋದ್ರಲ್ಲ ಅಂತ ಅಂದ್ಕೊಂಡು ಎದ್ದು ಆಮೇಲೆ ಮತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ಮುಂದೆ ಅವ್ರ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದೀನಿ. ಬಿಟ್ಟರೆ ನಾನು ಮಾತಾಡ್ತಾನೆ ಇರ್ತೀನಿ. ಎಷ್ಟು ಮಾತಾಡಿದ್ರೂ ವಾಪಸ್ ಬರಲ್ಲ ಅಲ್ವಾ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತು ಎಲ್ಲರಿಗೂ ಬೇಜಾರಾಗಿದೆ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತನಿಷ್ ಅಲ್ಲಿ ಮಲಗಿದ್ದಾನೆ. ಆ್ಯಂಡ್ ಇವಾಗ ಬೇಗ ಬೇಗ ದೇವರಿಗೆ ದೀಪ ಹಚ್ಚಬೇಕು. ಅದಾದಮೇಲೆ ಎಕ್ಸಾಮ್ ಕೂತ್ಕೋಬೇಕು. ಇವತ್ತು ಲಾಸ್ಟ್ ಆಯಿತಾ. ಸೊ ನಾಳೆ ಒಂದಿನ ಅಂತೂ ನಾನು ಕಂಪ್ಲೀಟಾಗಿ ಫ್ರೀ ಆಗಿರಬೇಕು. ಈ ಎಕ್ಸಾಮು ಅದು ಇದು ಟೆನ್ಷನ್ ತುಂಬ ಜಾಸ್ತಿ ಆಗೋಗ್ಬಿಟ್ಟಿತ್ತು ನನಗೆ. ಸೊ ಇವತ್ತು
ಮುಗ್ದಿದ ತಕ್ಷಣ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾನು ಶಾಪಿಂಗ್ ಎಲ್ಲ ಹೋಗುತ್ತಿದೆ ರೀಸೆಂಟಾಗಿ ಅಂತೀನಿ. ಈಗ ಸದ್ಯದಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಮದುವೆ ಇದೆ, ಅದಕ್ಕೆಲ್ಲ ಶಾಪಿಂಗ್ ಹೋಗಬೇಕು, ಎಕ್ಸಾಮ್ ಗಡ್ಬಿಡಿ ಆ್ಯಂಡ್ ಲಾಕ್ಡೌನ್ ಆಗುತ್ತೆ ಅಂತ ಮತ್ತೆ ಯಾರೋ ಭಯ ಹುಟ್ಟಿಸ್ತಾ ಇದ್ದಾರೆ. ಸೊ ಆಮೇಲೆ ಇವಾಗ ಶಾಪಿಂಗ್ ಮಾಡಲಿಲ್ಲ ಅಂದರೆ ಶಾಪಿಂಗ್ ಅಲ್ಲೇ ಇರುತ್ತೆ. ಆಮೇಲೆ ನನ್ನ ಹತ್ರ ಇರೋದೇ ಡ್ರೆಸ್ನ ಹೋಗಿ ಹಾಕೊಂಡು ಹೋಗಿ ಮದುವೆನ ಮುಗಿಸ್ಬೇಕಾಗುತ್ತೆ. ಸೊ ಶಾಪಿಂಗ್ ಎಲ್ಲ ಇದೆ. ಸೊ ಇವ್ನು ಎಕ್ಸಾಮ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಶಾಪಿಂಗ್ ವ್ಲಾಗ್ ಬರುತ್ತಾ ಅಂತ ಕೇಳಿದ್ರೆ ಯಾರೋ ಹೇಳಿದ್ರು ಶಾಪಿಂಗ್ ವ್ಲಾಗ್ನ ಹಾಕಿ ಅಂತ. ಬಟ್ ನನಗೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಅಂಗಡಿಗೆಲ್ಲ ಹೋಗಿ ವಿಡಿಯೋ ಮಾಡೋದು. ನನಗೆ ಇನ್ನೂ ಕ್ಯಾಮ್ರಾ ಅಷ್ಟು ಕಂಫರ್ಟೇಬಲ್ ಇಲ್ಲ, ನಾನು ಇನ್ನೂ ಬರಬೇಕು. ಸೊ ನೋಡೋಣ, ಆದಷ್ಟು ಶೇರ್ ಮಾಡ್ತೀನಿ ಶಾಪಿಂಗ್ ಹೋದರೆ ಆ ಶಾಪಿಂಗ್ ವ್ಲಾಗ್ನ. ಆ್ಯಂಡ್ ಡೈಲಿ ವ್ಲಾಗ್ಸ್ನ ಹಾಕಿ ಅಂತ ತುಂಬ ಜನ ಹೇಳಿದಿರಾ. ಐ ಟ್ರೈ ಮೈ ಬೆಸ್ಟ್ ಆಯಿತಾ, ಯಾಕಂದರೆ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಆಗೋದಿಲ್ಲ. ಹೇಗೆ ನಾನು ಡೈಲಿ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಷ್ಟೊಂದೆಲ್ಲ ಎಡಿಟಿಂಗ್ ಮಾಡೋಷ್ಟು ತುಂಬ ಟೈಮ್ ಎಲ್ಲ ನನಗೆ ಸಿಗೋದಿಲ್ಲ. ಹಾಗಾಗಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಮಾತಾಡಿದೆ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನೆಲ್ನ. ಪ್ಲೀಸ್ ಇನ್ನು ಕಮ್ಮಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಓಕೆನಾ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆಗಲೇ ಶುರು ಮಾಡಿದ್ದೀನಿ, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೆನ್ನೆ ಸಂಜೆ ತನಿಷ್ಗೆ ಎಕ್ಸಾಮ್ ಬರೆಸ್ತಿರ್ಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ಮನೆ ಬೆಕ್ಕುದು ಮತ್ತು ತನಿಷ್ನ ಕೂಡ ತೋರಿಸಿ ಅಂತ ಹೇಳಿದ್ರಿ, ಇಷ್ಟ ಆಗುತ್ತೆ ನೋಡೋದಕ್ಕೆ ಅಂತ. ಸೊ ತನಿಷ್ ಮತ್ತೆ ಬೆಕ್ಕು ಇಬ್ರು ತೋರಿಸ್ತೀನಿ. ಬೆಕ್ಕು ನಮ್ಮ ಮನೆಗೆ ತಂದಿರೋದಲ್ಲ, ಅದು ಆ್ಯಕ್ಚುಲಿ ಮನೆಗೆ ಬಂದಿರೋದು, ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆ. ಸೊ ನಮ್ಮ ಮನೆಯಲ್ಲಿ 2 pets ಇದೆ, ಒಂದು ಕ್ಯಾಟ್, ಒಂದು ಡಾಗ್. ಕ್ಯಾಟ್ ಹೆಸರು ಖುಷಿ ಆ್ಯಂಡ್ ಅದು ಮೇಲ್. ಖುಷಿ ಬಂದು ಹುಡುಗಿ, ಫಿಮೇಲ್. ಸೊ ಓಕೆನಾ, ಅದು ಖುಷಿ, ಇದು ಖುಷಿ. ಓಕೆ, ಇವಾಗ ನೀವು ಅದನ್ನೆಲ್ಲ ನೋಡಿ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಖುಷಿ ಎಕ್ಸಾಮ್ ಬರೆ ಪಾರೆ ಬೈದಿನಿ ಅತ್ತೆ. ದಾದಾ ಖುಷಿ ಮುಲ್ದುಲೆ. So cute. Pushy. See ya. Pushy ba. Hi. Exam. Okay, right. Pushy. Wow. 5 minutes under. ಇನ್ನು ಫಸ್ಟ್ ಒನ್ ಅಲ್ಲೇ ಇದೆಯಾ? ಬೇಗ ಬರಿ. 5 minutes ಆಯ್ತು. 1 minute ಅಲ್ಲ, 5 minutes ಆಯ್ತು. This second one, please. ಕ್ವಶನ್ ಅದಕ್ಕೆ ನಾನು ಆನ್ಸರ್ನ ಬರೆಯಕ್ಕೆ ನೀನು. ಓಕೆ, ರೈಟ್. ಫಾಸ್ಟ್. ಸೆಕೆಂಡ್ ಒನ್ ಇಸ್ ವ್ಯಾಪಾರಿ. ವರ್ತಕ. ಓಕೆ, ರೈಟ್. Very good. Third one is Odigu. Oi Pushi. Oi. ಯಾನ್ ದಾದನ ಸ್ಕೆಚ್ ಪಾಡೊಂದುಲ್ಲೆ. ಅಲ್ಲ ಕಾರು ಲಿಕ್ ಮಾಡಿ. See what he is doing. See. It will be like tickle up. Oi Pushi. Pushi ಕನ್ನಡಿದಲ್ಲ ಎಂಜಿ ಪುಚ್ಚಂಡು. Pushi ಅಲ್ಲ ನಿನ್ನ ಫ್ರೆಂಡ್ ಮಿರರ್ ವೆರೈಟಿ ಸ್ಟಿಕ್ಕರ್ ದಿಕ್ಕದಿನೇ ಒಂದು ವಾನಿ different position. ಅಣ್ಣ ಬಾಲ ತುಲ ಬಾಲ ಅಂದುನು. ಪುಷಿ ಬಾ. Nito vai o mosalima.
ಓಕೆ, ಇದಿವಾಗ ರಾತ್ರಿ ಊಟ ಎಲ್ಲ ಆದಮೇಲೆ ನಾನು ನನ್ನ ಪಾಡ್ಗೆ ಕಿಚನಲ್ಲಿ ಪಾತ್ರೆಗಳನ್ನ ತೊಳಿತಾ ಇದ್ದೆ ಆಯಿತಾ. ಆವಾಗ ಇದನ್ನು ತೊಗೊಂಡ್ಬಂದು ನನ್ನ ಹಸ್ಬೆಂಡ್ ನನ್ನ ಮೂಗಿಗೆ ಮತ್ತು ಚಿನ್ನ ಹತ್ರ ಎಲ್ಲ ಹಚ್ಬಿಟ್ಟಿದ್ದಾರೆ. ಇದು ನೋ ಸ್ಟ್ರಿಪ್ ಅಲ್ಲ, ಚಾರ್ಕೋಲ್ದು ಪೀಲ್ ಆಫ್ ಮಾಸ್ಕ್ ಥರ ಇದು. ಇದನ್ನು ಹಚ್ಬಿಟ್ಟು ಬ್ಲ್ಯಾಕೆಟ್ಸ್ ಇರೋ ಹತ್ರ ಮುಖ ಫುಲ್ಲು ಹಚ್ಕೋಬೋದು. ಬಟ್ ನನಗೆ ಒಂದು ಸ್ವಲ್ಪ ಬ್ಲ್ಯಾಕೆಟ್ಸ್ ನೋಸ್ ಮೇಲೆಲ್ಲ ಇರುತ್ತೆ. ಅವ್ರು ಅದನ್ನು ನೋಡಿರ್ತಾರೆ, ಯಾವಾಗಾದರೂ ನೋಡಿದ್ರೆ ನಾನು ಬೈತಾರೆ, ಏನಿದು ಮೂಗಲ್ಲೆಲ್ಲ ಬ್ಲ್ಯಾಕೆಟ್ಸ್ ಬಂದಿದೆ, ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವಾ ಅಂತ ಬೈತಾರೆ. ಸೊ ಈ ಸಲ ಮೊನ್ನೆ ನೋಡಿದ್ರು, ಅದನ್ನು ತಂದ್ಬಿಟ್ಟು ನಾನು ಮೂಗಿಗೆ ಹಚ್ಬಿಟ್ಟಿದ್ದಾರೆ ರಾತ್ರಿ, ಒಣಗಿದ ಮೇಲೆ ತೆಗಿ ಅಂತ. ಸೊ ಇವಾಗ ಒಣಗಿದೆ, ಅಷ್ಟೊಂದು ಬ್ಲ್ಯಾಕೆಟ್ಸ್ ಏನು ಬರೋದಿಲ್ಲ. ನಾನು ತುಂಬ ದಿನ ಆಯಿತು ಇದನ್ನು ಹಚ್ಚಿ, ಮೋರ್ ದೆನ್ 1 year ಆಯಿತು. ಇದನ್ನು ಮತ್ತೆ ತಂದಿದ್ದಾರೆ, ಶಾಪ್ಗೆ ಹೋಗಿ ತೊಗೊಂಡು ಬಂದಿದ್ದಾರೆ ಆ್ಯಂಡ್ ಹಚ್ಬಿಟ್ಟಿದ್ದಾರೆ ಕೂಡ. ನಾನು ನೋಡ್ತಾ ಇದ್ದೀನಿ ನೋಡಿ, ಒಣಗಿದೆ, ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ ಬ್ಲ್ಯಾಕೆಟ್ಸ್ ಬಂದಿದೆಯೋ ಅಲ್ವೋ ಅಂತ. ಅದರಲ್ಲೇನು ಕಾಣಿಸೋದಿಲ್ಲ, ಬಟ್ ಮೂಗಂತೂ ಸಾಫ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಕ್ಲೀನ್ ಆಗಿದೆ ಅಂತ ಡೆಫಿನೆಟ್ ಆಗಿ ಫೀಲ್ ಆಗುತ್ತೆ. ಸೊ ನಿಮಗೂ ಕೂಡ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ದಂಗೆ ಆಯಿತು ನನಗೆ. ಸೊ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಥರ ಸಿಗುತ್ತೆ, ಇದನ್ನು ತೊಗೊಂಡು ಬಂದು ಮುಖಕ್ಕೆ ಹಚ್ಚಿ ಸಖತ್ತಾಗಿ ಕಾಣಿಸ್ತೀರಾ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸ್ಯಾಟರ್ಡೇ ಬಂತು, ಜಸ್ಟ್ ಇವಾಗ ನಾನು ಹೇಳ್ತಿದ್ದೀನಿ ಆಯಿತಾ. ಇಟ್ಬಿಟ್ಟು ಬರೀ ಮುಖ ಎಲ್ಲ ತೊಳೆದು ಬ್ರಷ್ ಮಾಡಿ ಮುಖ ತೊಳೆದು ಬರೀ ಒಂದು ಲಿಪ್ ಬಾಮ್ ಹಾಕಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ತಲೆ ಬಾಚಿರ ಆ ಬಾಚನ್ಗೆ ಏನೆಲ್ಲ ಇಲ್ಲಿ ತಲೆ ಮೇಲೆ ಸಿಕ್ಕಿಸ್ಕೊಂಡು 5 ನಿಮಿಷ ಹುಡ್ಕಾಡಿದ್ದೀನಿ. ಎಲ್ಲಿದೆ ಬಾಚನ್ಗೆ ಅಂತ ಇಲ್ಲಿದೆ ತಲೆ ಮೇಲೆ ಮರ್ತೋಗ್ಬಿಟ್ಟು. ಸೊ ಇವಾಗ ಬೆಕ್ಕು ಅಲ್ಲಿ ಕರಿತಾ ಇದೆ, ಒಂದು ಸ್ವಲ್ಪ ಫುಡ್ ಹಾಕಬೇಕು, ಫುಡ್ ಹಾಕ್ತೀನಿ. ಓಕೆನಾ? ಓಕೆ, ಇವತ್ತಿನ ಬ್ರೇಕ್ಫಾಸ್ಟ್ ಏನು ಗೊತ್ತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ ಚೀಪ್ ಇದಟ್ಟೆ. ಬೆಳಗ್ಗೆ ಸ್ವೀಟ್ ಅಂದರೆ ಓಡೋಗ್ತಿದ್ದೆ ನಾನು, ತಿಂತಾನೇ ಇರಲಿಲ್ಲ. ಇದೇನಾದರೂ ಬ್ರೇಕ್ಫಾಸ್ಟ್ ಆಗಿದ್ರೆ ನಾನು ಹಾಲಿಗೆ ಬಿಸ್ಕಿಟ್, ಮಾರಿ ಬಿಸ್ಕಿಟ್ ಇದೆಯಲ್ಲ, ಅದನ್ನು ಮುಳುಗಿಸಿ ತಿಂತಾ ಇದ್ದೆ. ಬಟ್ ಇವಾಗ ಇದನ್ನು ತಿನ್ನೋದು ಕಲ್ತಿದ್ದೀನಿ. ಒಂದ್ಸಲ ತಿನ್ನೋಡೋದ್ರಲ್ಲಿ ಏನಿದೆ ತಪ್ಪು ಅಲ್ವಾ ಅಂತ ಅಂದ್ಕೊಂಡು ತಿನ್ನೋಡಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಇವಾಗ ನಾನು ಇದಾಗಿದ್ರೆ ಬ್ರೇಕ್ಫಾಸ್ಟ್ ಬಿಸ್ಕಿಟ್ ತಿನ್ನೋದಿಲ್ಲ, ಇದನ್ನೇ ತಿಂತೀನಿ, ಸಕ್ಕತ್ತಾಗಿರುತ್ತೆ. ನಿಮ್ಮನೇನಲ್ಲೂ ಮಾಡ್ತಾರಾ ಇದನ್ನು? ಮಾಡೋದಾದರೆ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ, ಮರೀದೆ. ಇವಾಗ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಇದೆ, ಅದನ್ನಂತೂ ಹಾಗೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಒಂದೊಂದನ್ನೇ ನಾನು ಎತ್ತಿಡ್ತಾ ಇರ್ತೀನಿ, ನೀವು ನೋಡ್ಕೋತಾ ಹೋಗಿ ಆಯಿತಾ. ಇವಾಗ ಸಂಜೆ ಆಗಿದೆ, ನಂದೆಲ್ಲ ಕೆಲಸ ಮುಗ್ದಿದೆ. ನಾನಿವಾಗ ಇಲ್ಲಿ ಕೂತ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದು ವ್ಲಾಗ್ ಮುಗಿಸೋದಕ್ಕೆ ಆ್ಯಂಡ್ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ. ಇವಾಗ ನನಗೆ ನಿಮಗೆ ಎಲ್ರಿಗೂ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಯಾವ ಪ್ರಶ್ನೆ ಅದು? ಆ ದೇವರು ಯಾಕೆ ಒಳ್ಳೆಯವ್ರನ್ನೇ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಯಾವಾಗಲೂ ಅಂತ ಅಲ್ವಾ? ಸೊ ಈ ಪ್ರಶ್ನೆಗೆ ನಾನಿವತ್ತು ನಿಮಗೆ ಉತ್ತರ ನೀಡ್ತೀನಿ ಒಂದು ಕಥೆಯ ಮೂಲಕ. ಈ ಕಥೆಯನ್ನು ನಾನು ಯಾವಾಗಲೂ ಓದಿದ್ದು, ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಸೊ ಒಬ್ಬ ದೇವ್ರ ಹತ್ರ ಕೇಳ್ತಾನಂತೆ, ದೇವ್ರೆ ನೀನು ಯಾಕೆ ಯಾವಾಗ್ಲೂ ಬರೀ ಒಳ್ಳೆಯವ್ರನ್ನೇ ನಿನ್ನ ಹತ್ರಕ್ಕೆ ಕರ್ಕೊಂಡು ಹೋಗ್ತೀಯ ಅಂತ. ಅವಾಗ ದೇವರು ಅವ್ನಿಗೆ ಹೇಳ್ತಾರಂತೆ, ಇವಾಗ ನಾನಿನ್ನ ಒಂದು ಸುಂದರವಾಗಿರೋ ಗುಲಾಬಿ ತೋಟಕ್ಕೆ ಕರ್ಕೊಂಡು ಹೋಗಿ ಬಿಡ್ತೀನಿ, ಅಲ್ಲಿ ನೀನು ಯಾವ ಗುಲಾಬಿ ಹೂನ ಕಿತ್ಕೋತೀಯ ಅಂತ. ಅವಾಗ ಅವನು ಹೇಳ್ತಾನಂತೆ, ನಾನು ಸುಂದರವಾಗಿರೋ ಹೂನ ನೋಡಿ ಕಿತ್ಕೋತೀನಿ ಅಂತ.
ಅವಾಗ ದೇವರು ಹೇಳ್ತಾರಂತೆ, ನಾನು ಕೂಡ ಅಷ್ಟೇ ಹುಡುಕಿ ಯಾರು ಒಳ್ಳೆಯವರಿದ್ದಾರೋ ಅವ್ರನ್ನೇ ನನ್ನ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಇದೇ ನಮ್ಮ ಎಲ್ಲರಿಗೂ ಕಾಡುವಂಥ ಪ್ರಶ್ನೆಗೆ ಉತ್ತರ. ದೇವರು ಕೂಡ ನೋಡ್ತಾರೆ, ನಾವು ಹೇಗೆ ಸುಂದರವಾಗಿರೋ ಹೂನ ಕಿತ್ಕೋತೀವೋ ಅದೇ ಥರ ದೇವರು ಕೂಡ ನೋಡಿ ತುಂಬ ಒಳ್ಳೆ ವ್ಯಕ್ತಿಗಳನ್ನ ಅವ್ರ ಹತ್ರ ಬೇಗ ನಮ್ಮಿಂದ ದೂರ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವತ್ತು ಈ ಒಂದು ಬ್ಲಾಗ್ನ ನಾನು ಕಂಪ್ಲೀಟ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂತಲೇ ಅರ್ಪಿಸ್ತಾ ಇದ್ದೀನಿ. ಸದಾ ನಿಮ್ಮ ನಗುಮುಖ ನಮ್ಮ ಎಲ್ಲರ ಮನಸ್ಸಲ್ಲಿ ಅಚ್ಚುಳಿದಿರುತ್ತೆ. ಹಾಗೆ ಸಿನಿಮಾಗಳ ಮೂಲಕ ನೀವು ಯಾವಾಗಲೂ ಅಮರವಾಗಿರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಯಾವಾಗಲೂ ನಗ್ನಗ್ತಾ ಇರಿ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ಟೇಕ್ ಕೇರ್. ಬಾಯ್.